ಮಂಗಳೂರಿನ ಮಂಗಳ ಕ್ರೀಡಾಂಗಣದಲ್ಲಿ ಇಂದು ಮುಂಜಾನೆ ಜಮಾಯಿಸಿದ ಸಾವಿರಾರು ಉತ್ಸಾಹಿ ಯುವಜನತೆ. ಮತ್ತೊಂದು ಕಡೆ ಚಂಡಿ ವಾದ್ಯಗಳೊಂದಿಗೆ ಕುಣಿಯುತ್ತಿರುವ ಚಂಡಿಯ ಬಳಗ, ಮತ್ತೊಂದು ಕಡೆ ಓಡೋದಕ್ಕೆ ತಯಾರಾಗಿ ನಿಂತಿರುವ ಯುವಕ ಯುವತಿಯರು. ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಸಹ್ಯಾದ್ರಿ 10K ರನ್ ಮಂಗಳೂರಿನಲ್ಲಿ. ಈ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸ್ವಚ್ಛ ಪರಿಸರ, ಹಸಿರು ಉಸಿರು ಮತ್ತು ಆರೋಗ್ಯಕರ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ದಕ್ಷಿಣ ಕನ್ನಡ ಅಥ್ಲೆಟಿಕ್ ಅಸೋಸಿಯೇಷನ್ ಇವರು ಫಿಟ್ ಇಂಡಿಯಾ ಥೀಮ್ಗೆ ಅನುಗುಣವಾಗಿ ಸಹ್ಯಾದ್ರಿ 10K ರನ್ ಮಂಗಳೂರು ಮೆಗಾ ಇವೆಂಟ್ ಮಂಗಳ ಕ್ರೀಡಾಂಗಣದಲ್ಲಿ ನಡೆಯಿತು. ಈ ಕಾರ್ಯಕ್ರಮವನ್ನು ಭಂಡಾರಿ ಫೌಂಡೇಶನ್ನ ಪ್ರಾಯೋಜಕತ್ವದೊಂದಿಗೆ ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಮಂಗಳೂರು ವಿಶ್ವವಿದ್ಯಾನಿಲಯ, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ಮತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯ, ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ ಇದರ ಸಹಯೋಗದೊಂದಿಗೆ ಮ್ಯಾರಥಾನ್ ಮೆಗಾ ಇವೆಂಟ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು. ಗಣ್ಯರಿಂದ ಸಹ್ಯಾದ್ರಿ 10K ರನ್ಗೆ ಬಲೂನು ಹಾರಿಬಿಡುವುದರ ಮೂಲಕ ಅದ್ದೂರಿಯಾಗಿ ಚಾಲನೆಯನ್ನ ನೀಡಲಾಯಿತು. ಇದರ ಜೊತೆಗೆ ಜುಂಬಾ, ನಾಸಿಕ್ ಬ್ಯಾಂಡ್, ಚಂಡೆ, ಗೊಂಬೆ ಕುಣಿತ, ವಿವಿಧ ನೃತ್ಯ ತಂಡಗಳು ಮ್ಯಾರಥಾನ್ಗೆ ಮತ್ತಷ್ಟು ಕಳೆ ತಂದುಕೊಟ್ಟಿತು. ಈ ಮೆಗಾ ಈವೆಂಟ್ನಲ್ಲಿ ಗ್ರೀನ್ ಹೆಲ್ದಿ ಮಂಗಳೂರು, ಆರೋಗ್ಯ ಮತ್ತು ಫಿಟ್ನೆಸ್ ಇದರ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಸಹ್ಯಾದ್ರಿ 10K ರನ್ನಲ್ಲಿ ಪುರುಷರು ಮತ್ತು ಮಹಿಳೆಯರಿಗೆ ವಿವಿಧ ವಿಭಾಗಗಳಲ್ಲಿ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿತ್ತು. 18 ವರ್ಷದ ಮೇಲಿನವರಿಗೆ 10K ಎಲೈಟ್ ರನ್, 10K ರನ್ ಮುಕ್ತ ವಿಭಾಗ, 18 ರಿಂದ 25 ವರ್ಷದವರಿಗೆ 10K ರನ್, 16 ರಿಂದ 25 ವರ್ಷದವರಿಗೆ 5K ಕಾಂಪಿಟೇಟಿವ್ ರನ್, 14 ರಿಂದ 16 ವರ್ಷದ ಮಕ್ಕಳಿಗೆ ಫ್ಯೂಚರ್ ರನ್ 2K, 16 ವರ್ಷ ಮೇಲ್ಪಟ್ಟವರಿಗೆ 5K ಮಜಾ ಮತ್ತು ಹೆಲ್ದಿ ರನ್, ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಸ್ಪರ್ಧೆಗಳನ್ನು ನಡೆಸಲಾಯಿತು. ಸಾಕಷ್ಟು ಯುವ ತರುಣ ತರುಣಿಯರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಪ್ರಶಸ್ತಿಗಳನ್ನು ಪಡೆದುಕೊಂಡರು. ಗಣ್ಯರು ವಿಜೇತರಾದ ಸ್ಪರ್ಧಿಗಳಿಗೆ ನಗದು ಸ್ಮರಣಿಕೆಯನ್ನ ನೀಡಿ ಗೌರವಿಸಿದ್ರು. ಈ ಮೆಗಾ ಈವೆಂಟ್ನಲ್ಲಿ ಸಹ್ಯಾದ್ರಿ 10K ರನ್ ಇದರ ಪ್ರಾಯೋಜಕ ರಾಯಭಾರಿ ನಟ, ಸಂಗೀತ ನಿರ್ದೇಶಕ ಗುರುಕಿರಣ್, ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್, ಮಂಗಳೂರು ಪೊಲೀಸ್ ಆಯುಕ್ತರಾದ ಡಾ ಹರ್ಷ, ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆಯ ಮಂಜುನಾಥ್ ಭಂಡಾರಿ, ಮಂಗಳೂರಿನ ಡಿಸಿಪಿಗಳಾದ ಅರುಣಾಂ ಸೂಗಿರಿ, ಲಕ್ಷ್ಮೀ ಗಣೇಶ್ ಕೆ, ಪಣಂಬೂರು ಇಂಡಿಯನ್ ಕೋಸ್ಟ್ ಗಾರ್ಡ್ನ ಕಮಾಂಡರ್ ಶ್ರೀ ಎಸ್ ದಾಸಿಲಾ, ರಾಮಕೃಷ್ಣ ಮಠದ ಸ್ವಾಮೀಜಿ ಜಿತಕಾನಂದ ಸ್ವಾಮೀಜಿ, ಉಜಿರೆ ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಾ ಬಿ ಯಶೋವರ್ಮಾ, ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಶಾನಾಡಿ ಅಜಿತ್ ಕುಮಾರ್ ಹೆಗ್ಡೆ, ಇನ್ನಿತರ ಗಣ್ಯ ವ್ಯಕ್ತಿಗಳು ಈ ಮೆಗಾ ಈವೆಂಟ್ನಲ್ಲಿ ಪಾಲ್ಗೊಂಡಿದ್ರು. ನಾಗೇಶ್ ಕಾವೂರು, V4 News 24/7 ಮಂಗಳೂರು.